friends, welcome to Madhura Kannada Kalyana channel. In today's class, I am going to teach conversation between a brother and sister. Before that, anyone is new to my channel, please subscribe Madhura Kannada Kalyana and hit the bell icon to get notification of more learning videos. Lesson 24, Conversation 2. In Kannada we say Sambhashane. Sambhashane. So friends, sister we say Tangi and brother we say Anna. Sister, brother, what a surprise visit. Tangi, Anna, ಏನ್ ಆಶ್ಚರ್ಯದ ಭೇಟಿ. ಏನ್ ಆಶ್ಚರ್ಯದ ಭೇಟಿ. Sister, how are you brother? So sister is asking, how are you brother? In Kannada we say, ಹೇಗಿದ್ದೀರಾ ಅಣ್ಣ. ಹೇಗಿದ್ದೀರಾ ಅಣ್ಣ. ಹೌ ಈಸ್ ಎವ್ರಿವನ್ ಇನ್ ದ ವಿಲೇಜ್. ಊರಲ್ಲಿ ಎಲ್ಲರೂ ಹೇಗಿದ್ದಾರಣ್ಣ. ಊರಲ್ಲಿ ಎಲ್ಲರೂ ಹೇಗಿದ್ದಾರಣ್ಣ. ಊರಲ್ಲಿ refers to in the village and ಎಲ್ಲರೂ refers to everyone. ಬ್ರದರ್, ಐ ಆಮ್ ಫೈನ್. ನಾನು ಚೆನ್ನಾಗಿದ್ದೇನೆ. ನಾನು ಚೆನ್ನಾಗಿದ್ದೇನೆ. ಎವ್ರಿವನ್ ಈಸ್ ಫೈನ್ ಇನ್ ದ ವಿಲೇಜ್. ಊರಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಊರಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಬ್ರದರ್, ಓಕೆ, ಟೆಲ್ ಮಿ ಹೌ ಆರ್ ಯು ಸ್ಟಡಿಯಿಂಗ್. ಅಣ್ಣ, ಸರಿ, ಹೇಳು ನೀನು ಹೇಗೆ ಓದುತ್ತಿದ್ದೀಯಾ. ಹೇಳು ನೀನು ಹೇಗೆ ಓದುತ್ತಿದ್ದೀಯಾ. ಸೊ ಫ್ರೆಂಡ್ಸ್, ಹೇಳು ಮೀನ್ಸ್ ಟೆಲ್ ಮಿ and ನೀನು ಹೇಗೆ ಓದುತ್ತಿದ್ದೀಯಾ means how are you studying. Brother, you start preparing for the coming competitive exam. ಅಣ್ಣ, ನೀನು ಬರುವ ಪ್ರತಿಯೋಗಿತ ಪರೀಕ್ಷೆಗೆ ತಯಾರಿ ಶುರು ಮಾಡು. ನೀನು ಬರುವ ಪ್ರತಿಯೋಗಿತ ಪರೀಕ್ಷೆಗೆ ತಯಾರಿ ಶುರು ಮಾಡು. ಹಿಯರ್ ಬರುವ ಮೀನ್ಸ್ ಕಮಿಂಗ್ and ತಯಾರಿ ಶುರು ಮಾಡು means start preparing. Brother, I have brought these study books for you. ಅಣ್ಣ, ನಾನು ನಿನಗೆ ಈ ಪಠ್ಯ ಪುಸ್ತಕಗಳನ್ನು ತಂದಿರುವೆ. ನಾನು ನಿನಗೆ ಈ ಪಠ್ಯ ಪುಸ್ತಕಗಳನ್ನು ತಂದಿರುವೆ. ಸಿಸ್ಟರ್, ಥ್ಯಾಂಕ್ ಯು ಬ್ರದರ್. ತಂಗಿ, ಧನ್ಯವಾದಗಳು ಅಣ್ಣ. ಧನ್ಯವಾದಗಳು ಅಣ್ಣ. ಬ್ರದರ್, ಯು ಶುಡ್ ಸ್ಟಡಿ ವೆಲ್ ಆ್ಯಂಡ್ ಗೆಟ್ ಗುಡ್ ಮಾರ್ಕ್ಸ್. ಅಣ್ಣ, ನೀನು ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನು ಪಡೆಯಬೇಕು. ನೀನು ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನು ಪಡೆಯಬೇಕು. ಹಿಯರ್ ಚೆನ್ನಾಗಿ ಓದಿ ಮೀನ್ಸ್ ಸ್ಟಡಿ ವೆಲ್ ಆ್ಯಂಡ್ ಒಳ್ಳೆ ಅಂಕಗಳನ್ನು ಪಡೆಯಬೇಕು ಮೀನ್ಸ್ ಗೆಟ್ ಗುಡ್ ಮಾರ್ಕ್ಸ್. ಬ್ರದರ್, ಯು ಶುಡ್ ಹ್ಯಾವ್ ಎ ಬ್ರೈಟ್ ಫ್ಯೂಚರ್. ಅಣ್ಣ, ನಿನ್ನ ಭವಿಷ್ಯ ಉಜ್ವಲವಾಗಿರಬೇಕು. ನಿನ್ನ ಭವಿಷ್ಯ ಉಜ್ವಲವಾಗಿರಬೇಕು. ಹಿಯರ್ ಭವಿಷ್ಯ ಮೀನ್ಸ್ ಫ್ಯೂಚರ್, ಉಜ್ವಲವಾಗಿರಬೇಕು ಮೀನ್ಸ್ ಇಟ್ ಶುಡ್ ಬಿ ಬ್ರೈಟ್. ಬ್ರದರ್, ದಟ್ ಈಸ್ ಮೈ ಡಿಸೈರ್ ಆರ್ ವಿಶ್. ಅಣ್ಣ, ಅದೇ ನನ್ನ ಆಸೆ, ಆಶೀರ್ವಾದ. ಸೊ ಫ್ರೆಂಡ್ಸ್, ಹಿಯರ್ ಆಸೆ ಮೀನ್ಸ್ ಡಿಸೈರ್ ಆ್ಯಂಡ್ ಆಶೀರ್ವಾದ ಮೀನ್ಸ್ ಗುಡ್ ವಿಶಸ್ ಆರ್ ಬ್ಲೆಸ್ಸಿಂಗ್ಸ್ ಲೈಕ್ ದ್ಯಾಟ್. Brother, from today your friendship is with these books. ಅಣ್ಣ, ಇವತ್ತಿನಿಂದ ನಿನ್ನ ಗೆಳೆತನ ಈ ಪುಸ್ತಕಗಳೊಂದಿಗೆ. ಇವತ್ತಿನಿಂದ ನಿನ್ನ ಗೆಳೆತನ ಈ ಪುಸ್ತಕಗಳೊಂದಿಗೆ. ಸೊ ಫ್ರೆಂಡ್ಸ್, ಹಿಯರ್ ಗೆಳೆತನ ಮೀನ್ಸ್ ಫ್ರೆಂಡ್ಶಿಪ್ ಆ್ಯಂಡ್ ಇವತ್ತಿನಿಂದ ಮೀನ್ಸ್ ಫ್ರಮ್ ಟುಡೇ. ಈ ಪುಸ್ತಕಗಳೊಂದಿಗೆ ಮೀನ್ಸ್ ವಿತ್ ದೀಸ್ ಬುಕ್ಸ್. ಸಿಸ್ಟರ್, ಓಕೆ ಬ್ರದರ್. ತಂಗಿ, ಸರಿ ಅಣ್ಣ. Sister, now you enjoy your loving sister's cooking. ತಂಗಿ, ಈಗ ನಿನ್ನ ಪ್ರೀತಿಯ ತಂಗಿಯ ಕೈ ಅಡುಗೆಯನ್ನು ಸವಿ. ಈಗ ಮೀನ್ಸ್ ನಾವು ನಿನ್ನ ಪ್ರೀತಿ ತಂಗಿಯ ಯುವರ್ ಲವಿಂಗ್ ಸಿಸ್ಟರ್ ಕೈ ಅಡುಗೆಯನ್ನು ಸವಿ. ಎಂಜಾಯ್ ದ ಡಿಶ್. ಬ್ರದರ್, ಐ ಆಮ್ ಈಗರ್ಲಿ ವೇಟಿಂಗ್ ಟು ಟೇಸ್ಟ್ ಯುವರ್ ಡಿಶ್. ಅಣ್ಣ, ನಾನು ನಿನ್ನ ಕೈ ಅಡುಗೆಯನ್ನು ಸವಿಯಲು ಕಾತುರದಿಂದ ಇದ್ದೇನೆ. ನಾನು ನಿನ್ನ ಕೈ ಅಡುಗೆಯನ್ನು ಸವಿಯಲು
ಕಾತುರದಿಂದ ಇದ್ದೇನೆ. ಫ್ರೆಂಡ್ಸ್, ಹಿಯರ್ ನಾನು ಮೀನ್ಸ್ ಐ, ನಿನ್ನ ಮೀನ್ಸ್ ಯುವರ್ಸ್, ಕೈ ಅಡುಗೆಯನ್ನು, your dish, your preparation, saviyelu. Saviyelu means to taste or to relish, to enjoy, like that. And katuradinda means eagerly waiting. Katuradinda means eagerly waiting. Iddene, I am. Iddene, I am waiting, eagerly waiting to taste your dish. Sister, okay, let's go. Let's have lunch. ತಂಗಿ, ಸರಿ ನಡೆಯಿರಿ, ಊಟ ಮಾಡೋಣ. ಸರಿ ನಡೆಯಿರಿ, ಊಟ ಮಾಡೋಣ. ಸೊ ಫ್ರೆಂಡ್ಸ್, ಹಿಯರ್ ನಡೆಯಿರಿ ಮೀನ್ಸ್ ಲೆಟ್ಸ್ ಗೋ ಆ್ಯಂಡ್ ಊಟ ಮಾಡೋಣ ಮೀನ್ಸ್ ಲೆಟ್ಸ್ ಹ್ಯಾವ್ ಲಂಚ್. ಸೊ ಫ್ರೆಂಡ್ಸ್, ಐ ಹೋಪ್ you have enjoyed this simple Kannada conversation. Let's learn more new sentences in our next videos. Until then, thank you and bye-bye.